ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 4ನೇ ಅಧ್ಯಾಯ 24ನೇ ಶ್ಲೋಕ. ತೇವ ವೇದ ದುರ್ಮೇಧೆ ಧಾರಯಂತೆ ಪುರುಷೈ ಯಥಾ ಏವಂ ಚಕಾರ ಭಗವಾನ್ ವ್ಯಾಸ ಕೃಪಣವತ್ಸಲ. ಅನುವಾದ: ವೇದವ್ಯಾಸರು ಅಜ್ಞಾನಿ ಜನತೆಯ ಬಗ್ಗೆ ಅಪಾರ ಕರುಣೆಯುಳ್ಳ ಶ್ರೇಷ್ಠ ಮುನಿಗಳು. ಅವರು ವೇದಗಳನ್ನು ಅಲ್ಪ ಬುದ್ಧಿ ಜನರಿಗೆ ತಿಳಿಯುವಂತೆ ಸಂಪಾದಿಸಿದರು. ಭಾವಾರ್ಥ ಬೈ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ನೋಡಿ, ವೇದವ್ಯಾಸರಿಗೆ ಕಲಿಯುಗದ ಜನರು ಎಂತ ಅಂತ ಗೊತ್ತುಂಟು. ಯಾಕೆಂದ್ರೆ ಅವರು ಶ್ಲೋಕ ಕೂಡ ಅದಕ್ಕೆ ರಿಸೈಡ್ ಮಾಡಿದ್ದಾರೆ. ಪ್ರಾಯನಾಲ್ಪಾಯು ಸಭ್ಯ ಕಲವಸ್ಮಿನ್ ಯುಗೇ ಜನ ಮಂದ ಸಂಬಂಧ ಮತ್ತು ಮಂದ ಭಾಗ್ಯ ಉಪದ್ರಿತ. ಅಂದ್ರೆ ಆಯುಷ್ಯ ಕಡಿಮೆ ಕಲಿಯುಗ ಜನರು. ಮತ್ತೆ ಅವ್ರಿಗೆ ಕಾಣ್ತದೆ, ಅವರು ಸುಮ್ಮನೆ ಬರೆಯುವುದಲ್ಲ. ಮಂದ ಮಂದ ಅಂದ್ರೆ ದಡ್ಡರು, ಸುಮಂದ ಅಂದ್ರೆ ಶತದಡ್ಡರು, ಮಂದ ಭಾಗ್ಯ ಉಪದ್ರಿತ ಅಂದ್ರೆ ಡಿಸ್ಟರ್ಬ್ ಕಂಡೀಷನ್. ಇದೆಲ್ಲ ಅವ್ರಿಗೆ ಗೊತ್ತುಂಟು. ಹಾಗಾಗಿ ಈ ಅಜ್ಞಾನಿ, ನಾವೆಲ್ಲ ಅಜ್ಞಾನಿಗಳು, ಜನತೆಗೆ ಬಗ್ಗೆ ಅಪಾರ ಕರುಣೆ ನೋಡಿ. ಕೃಷ್ಣನಿಗೆ ಕೂಡ ಈ ಎಲ್ಲ ಜೀವಿಗಳ ಮೇಲೆ ಕರುಣೆ. ಅದೇ ರೀತಿ ಕೃಷ್ಣ ಕಳಿಸುವಂತಹದ್ದು ಈ ಶುದ್ಧ ಭಕ್ತರನ್ನು, ಅವರಿಗೂ ಕೂಡ ಕರುಣೆ. ಇಲ್ಲಿ ವೇದವ್ಯಾಸರು ಶಕ್ತಾವೇಶದ ಅವತಾರ, ಕೃಷ್ಣನ ಅವತಾರ. ಅವರು ವೇದಗಳನ್ನು ಅಲ್ಪ ಬುದ್ಧಿ ಜನರಿಗೆ ತಿಳಿಯುವಂತೆ ಸಂಪಾದಿಸಿದರು. ಅಂದ್ರೆ ಅಲ್ಪ ಬುದ್ಧಿ ಜನರಿಗೆ ವೇದಗಳು ತಿಳಿಬೇಕಲ್ಲ, ಹಾಗೆ ಇದನ್ನು ಮಾಡಿದ್ರು. ಎಸ್ ಭಾವಾರ್ಥ ಬೈ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಒಂದೇ ವೇದ ಒಂದೇ, ಅದನ್ನು ನಾನಾ ಭಾಗಗಳಲ್ಲಿ ವಿಂಗಡಿಸಿರುವ ಕಾರಣಗಳನ್ನು ಇಲ್ಲಿ ವಿವರಿಸಿದೆ. ಸಕಲ ಜ್ಞಾನಗಳ ಬೀಜವಾದ ವೇದವು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವ ವಸ್ತು ವಿಷಯವಲ್ಲ. ನೋಡಿ, ವೇದಗಳು ಸುಲಭವಾಗಿ ಅರ್ಥ ವಿಷಯ ಅಲ್ಲ. ಅದಕ್ಕೆ ನಾವು ಸಂಸ್ಕೃತ ಕಲಿಬೇಕು, ಮತ್ತೆ ತುಂಬ ಎಲ್ಲ ಉಂಟು, ಕ್ವಾಲಿಫಿಕೇಶನ್ ಉಂಟು. ಒಟ್ಟು ಕಲಿಲಿಕ್ಕೆ ಆಗುದಿಲ್ಲ. ಅರ್ಥವಾಗುವ ವಸ್ತು ವಿಷಯವಲ್ಲ. ಅರ್ಹ ಬ್ರಾಹ್ಮಣರಲ್ಲದ ಯಾರು ವೇದವನ್ನು ಕಲಿಯಲು ಪ್ರಯತ್ನಿಸಬಾರದೆಂದು ಕಟ್ಟುನಿಟ್ಟಿದೆ. ಅಂದ್ರೆ ಅರ್ಹ ಬ್ರಾಹ್ಮಣ ಅಂದ್ರೆ ಹುಟ್ಟಿನಿಂದ ಅಲ್ಲ. ಈ ಕಟ್ಟುನಿಟ್ಟನ್ನು ಅನೇಕ ವಿಧವಾಗಿ ತಪ್ಪಾಗಿ ವಿವರಿಸಲಾಗುತ್ತದೆ. ಆದ್ರೆ ಈಗ ತುಂಬಾ ತಪ್ಪಾಗಿ ಇದನ್ನು ಮಾಡ್ತಾ ಇದ್ದಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬ್ರಾಹ್ಮಣ್ಯದ ಅರ್ಹತೆಗಳನ್ನು ಹೊಂದಿದೆ ಎನ್ನುವ ಒಂದು ವರ್ಗದ ಜನ ವೇದ ಬ್ರಾಹ್ಮಣ ಜಾತಿಗೆ ಮಾತ್ರ ಸೇರಿದು ಎಂದು ಹೇಳುತ್ತಾರೆ. ಅಂದ್ರೆ ಈ ಕೆಲವು ಸೆಕ್ಷನ್ ಉಂಟು. ಅವರೆಂತ ಹೇಳುದಂದ್ರೆ, ವೇದಗಳನ್ನು ಓದಬೇಕಿದ್ರೆ ಬ್ರಾಹ್ಮಣ ಆಗಿ ಮಾತ್ರ ಹುಟ್ಟಬೇಕು. ಆದರೆ ತಪ್ಪು. ನಮ್ಮ ಸಂಸ್ಕಾರ ಇರಬೇಕು, ಬ್ರಾಹ್ಮಣ ಕ್ವಾಲಿಟಿ ಇರಬೇಕು. ಪ್ರಭುಪಾದ ಹೇಳ್ತಾರೆ, ಕಲಿಯುಗ ಶೂದ್ರ ಸಂಭವ, ಎಲ್ಲರೂ ಶೂದ್ರರೇ. ಈಗ ನೋಡಿ, ಸೋಕಾಲ್ಡ್ ಬ್ರಾಹ್ಮಣ ಕೂಡ, ಅವು ಕೂಡ ಕೆಲಸ ಮಾಡುವಂಥದ್ದು. ಯಾವುದಕ್ಕೆ ಕೆಲಸ ಮಾಡುವಂಥದ್ದು? ಸ್ಯಾಲ್ರಿಗೆ. ಪ್ರಭುಪಾದ ಯಾರೆಲ್ಲ ಸ್ಯಾಲ್ರಿ ಕೆಲಸ ಮಾಡುವಂಥದ್ದು ಅವೆಲ್ಲ ಶೂದ್ರ. ಹಾಗಾಗಿ ಇದು ಇರಬಾರ್ದು. ಬ್ರಾಹ್ಮಣ ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜ್ಞನ್ ದಾನ ಪ್ರತಿಕ್ರಿಯೆ. ಅಂದ್ರೆ ಅವ ಓದ್ಬೇಕು, ಇನ್ನೊಬ್ಬರಿಗೆ ಕಳಿಸ್ಬೇಕು. ಯಜನ್ ಯಾಜನ್, ಅವ ಯಜ್ಞ ಮಾಡಬೇಕು, ಇನ್ನೊಬ್ಬರಿಗೆ ಕಳಿಸ್ಬೇಕು. ಮತ್ತೆ ದಾನ ಪ್ರತಿಕ್ರಿಯೆ ಅಂದ್ರೆ ಹೋಗಿ ಕೇಳ್ತಾ ಬರ್ತಾನೆ ಜನರ ಹತ್ರ, ಜಾಸ್ತಿ ಸಿಕ್ಕಿದ್ರೆ ಅದನ್ನು ವಾಪಸ್ ಕೊಡ್ತಾನೆ ಬೇರೆಯವರಿಗೆ. ಅವನಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ದಾನ ಸ್ವೀಕಾರ ಮಾಡ್ತಾನೆ, ಹಾಗೆ ದಾನ ಕೂಡ ಮಾಡ್ತಾನೆ. ಇದು ಬ್ರಾಹ್ಮಣ. ಹುಟ್ಟಿದ ಮಾತ್ರ ಬ್ರಾಹ್ಮಣ ಅರ್ಹತೆಗಳನ್ನು ಹೊಂದಿದ್ದೇವೆ ಎನ್ನುವ ಒಂದು ವರ್ಗದ ಜನ ಬ್ರಾಹ್ಮಣ ಜಾತಿಗೆ ಮಾತ್ರ ಸೇರಿದೆ ಎಂದು ಹೇಳುತ್ತಾರೆ. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಇನ್ನೊಂದು ವರ್ಗದ ಜನ ಇದು ಬೇರೆ ಜಾತಿಯವರಿಗಾಗೂ ಇರುವ ಅನ್ಯಾಯವೆಂದು ಭಾವಿಸುತ್ತಾರೆ. ಕೆಲವು ಸೆಕ್ಷನ್ ಎಂತ ಬ್ರಾಹ್ಮಣ ಫ್ಯಾಮಿಲಿಯಲ್ಲೇ ಅವರು ಹೇಳ್ತಾರೆ, ಇಲ್ಲ ಇದು ಎಲ್ಲ ವರ್ಗದವರಿಗೆ ಅಂತ ಹೇಳ್ತಾರೆ. ಹಾಗೆ ಅಲ್ಲೇ ಕಾನ್ಫ್ಲಿಕ್ಟ್ ಉಂಟು. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಇನ್ನೊಂದು ಜಾತಿಯವರ್ಗ ಅನ್ಯಾಯವೆಂದು ಭಾವಿಸ್ತಾರೆ. ಆದರೆ ಇವರಿಬ್ಬರು ಸರಿಯಾದ ಮಾರ್ಗದರ್ಶನವಿಲ್ಲದೆ ತಪ್ಪಾಗಿ ತಿಳಿದಿದ್ದಾರೆ. ಅವರಿಗೆ ಮಾರ್ಗದರ್ಶನ ಇಲ್ಲ. ಯಾಕಂದ್ರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದೆಲ್ಲ ಡೆಸಿಗ್ನೇಷನ್. ಅಂದ್ರೆ ನಾವು ಹುಟ್ಟಿನಿಂದ ಅಲ್ಲ, ಜನ್ಮನಾಜಾಯತೆ ಶೂದ್ರ ಸಂಸ್ಕಾರದ ಭವೇ ದ್ವಿಜ. ಅಂದ್ರೆ ಹುಟ್ಟಿನಿಂದ ಯಾರು ಬ್ರಾಹ್ಮಣ ಆಗುವುದಿಲ್ಲ, ಸಂಸ್ಕಾರದಿಂದ. ಪ್ರಭುಪಾದ ಇದಕ್ಕೆ ಎಕ್ಸಾಂಪಲ್ ಕೊಡುವಂಥದ್ದು, ಈಗ ಹೈಕೋರ್ಟ್ ಜಡ್ಜಿದ ಮಗ ಅವ ಜಡ್ಜ್ ಅಲ್ಲ, ಅವ ಹೈಕೋರ್ಟ್ ಜಡ್ಜಿದ ಮಗ. ಅದೇ ರೀತಿ ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ಹುಟ್ಟಿದ ಅಂತ ಹೇಳಿದ್ರೆ ತಂದೆ ಕ್ವಾಲಿಟಿ ಇರ್ಬೋದು, ಆದ್ರೆ ಮಗನಿಗೆ ಕ್ವಾಲಿಟಿ ಇಲ್ಲದೆ ಅವ ಬ್ರಾಹ್ಮಣ ಅಲ್ಲ. ಇದನ್ನ ನಾವು ತಿಳಿಬೇಕು. ಪ್ರಭುಪಾದ ಬ್ಯೂಟಿಫುಲ್ ಆಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ.
ಇದು ಕರೆಕ್ಟ್ ಆಗ್ತದೆ. ಅಂದ್ರೆ ಹೈಕೋರ್ಟ್ ಜಡ್ಜ್ನ ಮಗ ಹೈಕೋರ್ಟ್ ಜಡ್ಜ್ ಅಲ್ಲ. ಹಾಗಾಗಿ ಇದನ್ನು ತಿಳಿಬೇಕು. ಆದರೆ ಇವರು ಸರಿಯಾದ ಮಾರ್ಗ ಹೇಳಲು ತಪ್ಪಾಗಿ ಹೇಳಿದ್ದಾರೆ. ವೇದಗಳು ಬ್ರಾಹ್ಮಣನಿಗೂ ಸಹ ಭಗವಂತ ವಿವರಿಸಬೇಕಾಗಿ ಬಂದಂತ ವಿಷಯ. ವೇದಗಳು ಯಾರು? ಭಗವಂತನೇ ತಿಳಿಸಿದಂಥದ್ದು ಬ್ರಾಹ್ಮಣನಿಗೂ ಕೂಡ. ಆದ್ದರಿಂದ ವಿಶೇಷ ಸತ್ವಗುಣವುಳ್ಳ ವ್ಯಕ್ತಿಗಳು ಈ ವಸ್ತು ವಿಷಯವನ್ನು ಅರ್ಥ ಮಾಡಿಕೊಳ್ಳರು. ಅಂದ್ರೆ ನೋಡಿ, ಈಗ ಎಂತಂದ್ರೆ ಸತ್ವಗುಣದಲ್ಲಿ ಯಾರು ಇಲ್ಲ ಕಲಿಯುಗದಲ್ಲಿ. ಸತ್ವಗುಣದಲ್ಲಿ ಇದ್ರೆ ಇದು ಅರ್ಥ ಆಗ್ತದೆ. ತಮೋಗುಣ ಹಾಗೂ ರಜೋಗುಣಗಳಿಂದ ಕೂಡಿರುವ ವ್ಯಕ್ತಿಗಳಿಗೆ ವೇದ ವಸ್ತು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ಹೆಚ್ಚಿನವರು ರಜೋಗುಣ ಮತ್ತು ತಮೋಗುಣದಲ್ಲಿ ಇದ್ದಾರೆ, ಅವರಿಗೆ ಇದು ಹೇಳಿದ್ರೆ ಅರ್ಥ ಆಗುವುದಿಲ್ಲ. ವೇದಾಜ್ಞಾನದ ಪರಮ ಗುರಿ ಎಂದರೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣ. ನೋಡಿ, ವೇದಾಜ್ಞಾನದ ಪರಮ ಗುರಿ ಇದು ಉಂಟು. ಯಾವುದು? 15ನೇ ಅಧ್ಯಾಯದ 15ನೇ ಶ್ಲೋಕ ಭಗವದ್ಗೀತೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಾಸ್ಮೃತಿ ಜ್ಞಾನ ಅಭವನಂಜ ವೇದೇಶ ಸರ್ವೇರ್ ಹಾಮ್ಯ ವೇದ ವೇದಾಂತ ವೇದವೇದ. ಅಂದ್ರೆ ಅಲ್ಲಿ ವೇದಗಳನ್ನು ತಿಳಿಯಬೇಕಾದ ಯಾರು? ಕೃಷ್ಣ. ವೇದ ಜ್ಞಾನದ ಪರಮ ಗುರಿ ಎಂದರೆ ದೇವೋತ್ತಮ ಪರಮಪುರುಷನಾದ ಕೃಷ್ಣ. ಇದು ಜನರಿಗೆ ಗೊತ್ತಿಲ್ಲ. ತಮೋಗುಣ ಮತ್ತು ರಜಗುಣ ವ್ಯಕ್ತಿಗಳು ಈ ಪರಮ ಪುರುಷನ ಅಪೂರ್ವವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ತುಂಬಾ ಕಷ್ಟ. ತಮೋಗುಣ ಮತ್ತು ರಜಗುಣದಲ್ಲಿದ್ರೆ ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಸತ್ಯಯುಗದಲ್ಲಿ ಪ್ರತಿಯೊಬ್ಬರು ಸತ್ವಗುಣದ ಸನ್ನಿವೇಶದಲ್ಲಿ ಪ್ರಭಾವಿತರಾಗಿದ್ದರು. ಸತ್ಯಯುಗ ಅಂದ್ರೆ ಎಲ್ಲ ಸತ್ಯ ಹೇಳ್ತಾ ಇದ್ರು, ಮತ್ತೆ ಎಲ್ಲರೂ ಸತ್ವಗುಣ. ಮತ್ತೆ ತ್ರೇತ ಮತ್ತು ದ್ವಾಪರ ಯುಗದಲ್ಲಿ ಸತ್ವಗುಣ ಕ್ರಮೇಣ ಕಡಿಮೆ ಆಗುತ್ತಾ ಬಂದು, ಅಂದ್ರೆ ಕಡಿಮೆ ಆಯ್ತು ಬಂತು. ಯಾವುದು? ತ್ರೇತಯುಗದಲ್ಲಿ ಮತ್ತೆ ದ್ವಾಪರ ಯುಗ ಇತ್ತು, ಅದ್ರ ಕಡಿಮೆ ಆಗ್ತಾ ಬಂತು. ಜನಸಾಮಾನ್ಯ ಭ್ರಷ್ಟರಾದರು. ಪ್ರಸ್ತುತ ಯುಗದಲ್ಲಿ ಸತ್ವಗುಣ ಬಹುಮಟ್ಟಿಗೆ ಸಂಪೂರ್ಣ ಇಲ್ಲವಾಗಿದೆ. ಅಂದ್ರೆ ಆಲ್ಮೋಸ್ಟ್ ಇಲ್ಲ ಸತ್ವಗುಣ, ತುಂಬಾ ರೇರ್. ಮೃದು ಹೃದಯಾದ ಪ್ರಭಾವಶಾಲಿ ಮುನಿ ವೇದವ್ಯಾಸರು ವೇದಗಳನ್ನು ವಿವಿಧ ರೀತಿಯಲ್ಲಿ ವಿಂಗಡಿಸಿ ರಜೋಗುಣ ಮತ್ತು ತಮೋಗುಣದಿಂದ ಕೂಡಿರುವ ಅಲ್ಪಮತ್ಯ ಜನಸಾಮಾನ್ಯರು ಅದನ್ನು ಅನುಸರಿಸಲು ಸಾಧ್ಯವಾಗುವಂತೆ ಮಾಡಿದರು. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೀಗೆ ವಿವರಿಸಿ. ಅಂದ್ರೆ ವೇದವ್ಯಾಸರು ಎಂತ ಮಾಡಿದ್ರು? ಈ ಪುರಾಣಗಳನ್ನು, ರಾಜಸಿಕ ಪುರಾಣ, ತಾಮಸಿಕ ಪುರಾಣ, ಸಾತ್ವಿಕ ಪುರಾಣ, ಈ ರೀತಿಯೆಲ್ಲ ಬರೆದು ಇದೆಲ್ಲರ ಅನುಕೂಲಕ್ಕಾಗಿ ಇದನ್ನು ಮಾಡಿದ್ರು. ಶ್ಲೋಕ 25. ಶ್ರೀಸು ಶೂದ್ರ ದ್ವಿಜ ಬಂಧೂನಾಂ ತ್ರಯೀ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವತೆ ಇಹ ಇತಿ ಭಾರತಂ ಆಖ್ಯಾನಂ ಕೃಪಯಾ ಮುನಿನಾ ಕೃತಂ. ಮಹಾಮುನಿಗಳು ಅನುಕಂಪೆಯಿಂದ ಕೂಡಿದವರು ಬದುಕಿನ ಅಂತಿಮ ಗುರಿಯನ್ನು ಸಾಧಿಸಲು ಮಾನವರಿಗೆ ಇದು ಸಹಾಯವಾಗುತ್ತದೆ ಎಂದು ಅವರು ಸರಿಯಾಗಿ ಭಾವಿಸಿದರು. ಆದ್ದರಿಂದ ಅವರು ಸ್ತ್ರೀಯರು, ಕಾರ್ಮಿಕರು ಹಾಗೂ ದ್ವಿಜ ಬಂಧುಗಳಾಗಿ ಮಹಾಭಾರತ ಎಂಬ ಈ ಮಹಾಚಾರಿಕ ನಿರೂಪಣೆಯನ್ನು ಸಂಕಲಿಸಿದರು. ನೋಡಿ, ಈ ಸ್ತ್ರೀ ಶೂದ್ರರಿಗೆಲ್ಲ ವೇದಗಳ ಬಗ್ಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಅದಕ್ಕೆ ಎಂತ ಹೇಳುದು, ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಇರ್ತಿರ್ಲಿಲ್ಲ. ವೇದಗಳನ್ನು ಪಾಠ ಮಾಡಲಿಕ್ಕೆ ಅದಕ್ಕೆ ಟ್ರೈನಿಂಗ್ ಉಂಟು. ಈ ಗುರುಕುಲ ಟ್ರೈನಿಂಗ್ ಅಲ್ಲಿ ಗಂಡಸರಿಗೆ ಇತ್ತು, ಅದು ಶೂದ್ರರಿಗೆ ಇರಲಿಲ್ಲ. ಶೂದ್ರರಿಗೆ ಮತ್ತು ಸ್ತ್ರೀಯರಿಗೆ ಅದು ಇರಲಿಲ್ಲ. ಹಾಗಾಗಿ ಅವರಿಗೆ ಕಷ್ಟ ಆಗ್ತದೆ. ಅದಕ್ಕೆ ಆಚಾರ್ಯ ಅಂತ ಮಾಡಿದ್ರು, ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ರು. ಭಾರತ ಭಕ್ತಿ ವೇದ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ದ್ವಿಜ ಬಂಧುಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಕುಟುಂಬಗಳಲ್ಲಿ ಅಥವಾ ಆಧ್ಯಾತ್ಮಿಕ ಸಂಸ್ಕೃತಿಯಲ್ಲಿ ಕುಟುಂಬಗಳಲ್ಲಿ ಹುಟ್ಟಿದವರು. ಆದರೆ ಅವರು ಸ್ವತಃ ತಮ್ಮ ಹಿರಿಯರಿಗೆ ಸಮಾನರಲ್ಲ. ದ್ವಿಜ ಬಂಧುಗಳಂದ್ರೆ ಆ ಫ್ಯಾಮಿಲಿಯಲ್ಲಿ ಹುಡ್ತಾರೆ. ಈಗ ಬ್ರಾಹ್ಮಣ ಫ್ಯಾಮಿಲಿ ಹುಡ್ತಾನೆ, ಕ್ಷತ್ರಿಯ ಫ್ಯಾಮಿಲಿ ಹುಡ್ತಾನೆ, ಮತ್ತೆ ವೈಶ್ಯ ಫ್ಯಾಮಿಲಿ ಹುಡ್ತಾನೆ. ಆದ್ರೆ ಅವ ಬ್ರಾಹ್ಮಣ, ಅಂದ್ರೆ ಅವನಿಗೆ ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಬ್ರಾಹ್ಮಣ. ಆದರೆ ಅವರು ಸ್ವತಃ ತಮ್ಮ ಹಿರಿಯರಿಗೆ ಸಮಾನರಲ್ಲ. ಶುದ್ಧೀಕರಣ ಕ್ರಿಯೆಯ ಕೊರತೆಯಿಂದಾಗಿ ಅವರು ಹಾಗೆ ಮನ್ನಣೆ ಪಡೆದಿಲ್ಲ. ಶುದ್ಧೀಕರಣ ಕ್ರಿಯೆಯ ಕೊರತೆಯಿಂದಾಗಿ ಅವರು ಹಾಗೆ ಮನ್ನಣೆ ಪಡೆದಿಲ್ಲ ಈ ದ್ವಿಜ ಬಂಧುಗಳು. ಯಾಕಂದ್ರೆ ಅವರು ಶುದ್ಧೀಕರಣ ಇಲ್ಲ, ಹಾಗೆ ಮನ್ನಣೆ ಪಡೆದಿಲ್ಲ. ಶುದ್ಧೀಕರಣ ಕ್ರಿಯೆ ಮಗುವಿನ ಜನನಕ್ಕಿಂತ ಮುಂಚೆ ಆರಂಭವಾಗ್ತದೆ ಮತ್ತು ಬೀಜದಾನ ಸಂಸ್ಕಾರ ಗರ್ಭದಾನ ಸಂಸ್ಕಾರವೆಂದು ಕರೆಯುತ್ತಾರೆ. ನೋಡಿ, ಈಗ ಇದನ್ನು ಯಾರು ಫಾಲೋ ಮಾಡೋದಿಲ್ಲ. ಆಕ್ಚುಲಿ
ಒಟ್ಟು ಪ್ರಭುಪಾದ ಹೇಳ್ತಾರೆ, ಈಗ ಪ್ರಾಣಿಗಳು, ಈ ನಾಯಿ, ಬೆಕ್ಕು ಇದು ಕೂಡ ಹುಟ್ಟಿಸ್ತದೆ, ನಾವು ಕೂಡ ಹುಟ್ಟಿಸುವಂಥದ್ದು. ಆದರೆ ಇಂದಿನ ಕಾಲದಲ್ಲಿ ಈ ಬೀಜದಾನ ಸಂಸ್ಕಾರ, ಗರ್ಭದ ಸಂಸ್ಕಾರ ಎಲ್ಲ ಇತ್ತು. ಅಂದರೆ ಮದುವೆ ಆಗೋ ಮುಂಚೆ ಯಾವ ದಿನ ಮದುವೆ ಆಗುವಂಥದ್ದು. ಯಾಕೆಂದರೆ ಒಳ್ಳೆ ಮಗು, ಭಕ್ತ, ಕೃಷ್ಣ ಭಕ್ತರನ್ನು ಹುಟ್ಟಿಸುವ ಪ್ಲ್ಯಾನ್. ಈಗ ಇದು ಯಾವುದೇ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಈ ಗರ್ಭಧಾರಣ ಸಂಸ್ಕಾರ ಈಗ ಆಗ್ಲಿಕ್ಕಿಲ್ಲ. ಅಂದರೆ ಈ ಕಲಿಯುಗದಲ್ಲೆಲ್ಲ ಇದು ತುಂಬ ಕಷ್ಟ. ಹಾಗಾಗಿ ಪ್ರಭುಪಾದ ಹೇಳುವುದು, ಇಬ್ಬರು ಕೂಡ ಗಂಡ ಹೆಂಡತಿ ಜಪ ಮಾಡಬೇಕಂತೆ. ಜಪ ಮಾಡಿ ಮತ್ತೆ ಅವರು ಮದುವೆ ಆಗಬೇಕಂತ ಪ್ರಭುಪಾದ ಇಲ್ಲಿ ಹೇಳ್ತಾರೆ. ಯಾಕೆಂದರೆ ಹಾಗೆ ಮಾಡಿದಲ್ಲಿ ಆ ಕೃಷ್ಣ ಭಕ್ತ ಹುಟ್ಟುತ್ತಾನೆ. ಮೇನ್ ಫೋಕಸ್ ಎಂತಂದರೆ ಕೃಷ್ಣ ಪ್ರಜ್ಞೆ ಇರುವ ಮಗುವನ್ನು ಹುಟ್ಟಿಸುವಂಥದ್ದು. ಒಟ್ಟು ನಾಯಿಗಳಾಗಿ, ಬೆಕ್ಕುಗಳಾಗಿ ಹಾಗೆ ಹುಟ್ಟಿಸುವುದಲ್ಲ. ಆದರೆ ಕಲಿಯುಗದಲ್ಲಿ ಎಲ್ಲರೂ ಹೀಗೆ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಅರ್ಥ ಇಲ್ಲ. ಯಾಕೆಂದ್ರೆ ನೋಡಿ, ಮತ್ತೆ ನಮ್ಮ ಹೇಗೆ ಇರ್ತದೆ ಅಂದರೆ, ಮಗ ಒಳ್ಳೆ ಇರಬೇಕಂತ ನಿಮ್ಮ ಪ್ರಜ್ಞೆ ಎಂತ ಉಂಟು ಅದೇ ಪ್ರಜ್ಞೆ ಬರುವಂಥದ್ದು. ಗಂಡ ಹೆಂಡತಿಯ ಪ್ರಜ್ಞೆ ಮಗನಿಗೆ, ಮಗ ಆಗ ಮಗಳೇ ಆಗ. ಹಾಗಾಗಿ ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಇದ್ರೆ ಆ ಕೃಷ್ಣ ಪ್ರಜ್ಞೆ ಬರ್ತದೆ. ಪ್ರಭುಪಾದ ಹೇಳ್ತಾರೆ, ಇಟ್ ಈಸ್ ಲೈಕ್ ಡಿಸೀಸ್, ಇಟ್ ವಿಲ್ ಸ್ಪ್ರೆಡ್. ಈಗ ಗಂಡ ಹೆಂಡತಿ ಇಬ್ಬರು ಕೂಡ ಕೃಷ್ಣ ಪ್ರಜ್ಞೆ ಇದ್ರೆ ಆಗ ಮಗು ಹುಟ್ಟಿಸುವಾಗ ಮಗು ಕೂಡ ಕೃಷ್ಣ ಪ್ರಜ್ಞೆ ಆಗ್ತದೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಇಬ್ಬರದು ಕೂಡ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ, ಇಬ್ಬರದು ಕೂಡ ಈ ಕಾಮ ಇದ್ರೆ, ಅಲ್ಲಿ ಈ ವರ್ಣಶಂಕರ ಅಂದ್ರೆ ಆ ಮಗು ಯೂಸ್ಲೆಸ್ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಇಲ್ಲದ್ರೆ ಮಗು ಯೂಸ್ಲೆಸ್ ಅಂತ, ವೇಸ್ಟ್. ಅದನ್ನು ನಾವು ತಿಳಿಬೇಕು. ಓಕೆ. ಅಂತ ಗರ್ಭಧಾರಣ ಸಂಸ್ಕಾರ ಅಥವಾ ಆಧ್ಯಾತ್ಮಿಕ ಕುಟುಂಬ ಯೋಜನೆಗಳಿಗೆ ಒಳಗಾದವನು ವಾಸ್ತವಿಕ ದ್ವಿಜನೆಂದು ಪರಿಗಣಿತನಲ್ಲ. ವಾಸ್ತವಿಕ ದ್ವಿಜನೆಂದು ಪರಿಗಣಿತನಲ್ಲ. ಗರ್ಭಧಾರಣ ಸಂಸ್ಕಾರ ಅನಂತರ ಅನೇಕ ಶುದ್ಧೀಕರಣ ಕ್ರಿಯೆಗಳಿವೆ. ಅವುಗಳಲ್ಲಿ ಉಪನಯನವೂ ಒಂದು. ನೋಡಿ, ಈಗೆಲ್ಲ ಉಪನಯನ ಎಲ್ಲ ಸುಮ್ಮನೆ ನಾಮಕೆ ವಾಸ್ತೆ. ಎಂತ ಉಪನಯನ ಅಂದರೆ ಸ್ಪಿರಿಚುವಲ್ ಮಾಸ್ಟರ್. ಈಗ ಯಾರು ಅವನಿಗೆ ಉಪನಯನ ಮಾಡ್ತಾನೆ ಅವ ಕೂಡ ಕ್ವಾಲಿಫೈಡ್ ಅಲ್ಲ, ಇವ ಕೂಡ ಕ್ವಾಲಿಫೈಡ್ ಅಲ್ಲ. ಉಪನಯನ ಅಂದರೆ ನಾವು ನಮ್ಮ ಸ್ಪಿರಿಚುವಲ್ ಮಾಸ್ಟರ್, ಆಧ್ಯಾತ್ಮಿಕ ಗುರು, ಅವರಿಂದ ನಾವು ತೆಗೆಯುವಂಥದ್ದು, ಮತ್ತೆ ನಾವು ತೆಗೊಳ್ಳುವಂಥದ್ದು. ಎಸ್, ನೀವು ಕೊಟ್ಟ ಮಾರ್ಗದರ್ಶನದಲ್ಲಿ ಮುಂದೆ ಹೋಗ್ತೇನೆ ಅಂತ. ಆದರೆ ಈಗ ಎಂತಾಗಿದೆ ಅಂದರೆ, ಇವ ಯಾರು ತೆಗಿತಾನೆ ಅವ ಕೂಡ ಕ್ವಾಲಿಫೈಡ್ ಅಲ್ಲ, ಇವ ಕೂಡ ಕ್ವಾಲಿಫೈಡ್ ಅಲ್ಲ. ಹಾಗೆ ಹೀಗೆ ಆಗಿದೆ. ಇದು ದೀಕ್ಷೆಯ ಸಮಯದಲ್ಲಿ ನಡೆಯುತ್ತದೆ. ಈ ನಿರ್ದಿಷ್ಟ ಸಂಸ್ಕಾರ ಅನಂತರ ವ್ಯಕ್ತಿ ಕ್ರಮಬದ್ಧವಾಗಿ ದ್ವಿಜನೆಂದು ಕರೆಯಲ್ಪಡುತ್ತಾನೆ. ಇದರ ನಂತರ ದ್ವಿಜ ಎಂದು ಹೇಳಲಾಗ್ತದೆ. ಆದರೆ ಈಗ ಅಂತಂದ್ರೆ ಮದುವೆ ಒಂದು ದಿವಸ ಮುಂಚೆ ಮಾಡ್ತಾರೆ, ಕೆಲವೊಮ್ಮೆ ಮಾಡ್ತಾರೆ, ಸಣ್ಣ ಪ್ರಾಯದಲ್ಲೇ ಮಾಡ್ತಾರೆ. ಆದರೆ ಮಕ್ಕಳೆಲ್ಲ ಬೇಡದು ಮಾಡ್ತಾ ಇರ್ತಾರೆ. ಅದು ಜಸ್ಟ್ ಒಂದು ತಂದೆ ಕೂಡ ಹೇಳುವಂಥದ್ದು, ಅದು ನನಗೆ ಕೂಡ ಹಾಗೆ ಆಗಿದೆ, ನೀನು ಕೂಡ ಹಾಗೆ, ಅದನ್ನು ಟೆನ್ಷನ್ ಮಾಡಬೇಡ, ಒಂದು ಇರಲಿ, ಅಂದ್ರೆ ಥ್ರೆಡ್ ಯಾವುದಕ್ಕೆ, ಒಂದು ಶೋಗೆ ಒಂದು ಇರಲಿ ಅಂತ ಅಷ್ಟೇ. ಸಂಸ್ಕಾರ ಅನಂತರ ವ್ಯಕ್ತಿ ಕ್ರಮಬದ್ಧವಾಗಿ ದ್ವಿಜನೆಂದು ಕರೆಯಲ್ಪಡ್ತಾನೆ. ಮೊದಲನೇ ಜನ್ಮ ಬೀಜದಾನ ಸಂಸ್ಕಾರ, ಎರಡನೇ ಜನ್ಮ ದೀಕ್ಷೆ ಸಂದರ್ಭವೆಂದು ಪರಿಗಣಿತವಾಗಿದೆ. ಫಸ್ಟ್ ಇದು ಬೀಜದಾನ ಸಂಸ್ಕಾರ. ಇಂಥ ಮಹತ್ವದ ಅಂದ್ರೆ ಬೀಜದಾನ ಸಂಸ್ಕಾರ ಅಂದ್ರೆ ಈ ಈ ದೀಕ್ಷೆ, ಹರಿನಾಮ ದೀಕ್ಷೆ, ಮತ್ತೆ ಸೆಕೆಂಡ್ ಈ ದೀಕ್ಷೆ ಯಾವುದು, ಇನಿಷಿಯೇಷನ್. ಎಸ್, ಹರೇ ಕೃಷ್ಣ. ಎಸ್, ಇಂಥ ಮಹತ್ವ ಸಂಸ್ಕಾರ ಹಾದು ಹೋಗುವಂತವನನ್ನು ನಿಜವಾದ ದ್ವಿಜನೆಂದು ಕರೆಯಬಹುದು. ತಂದೆ ತಾಯಿಗಳು ಆಧ್ಯಾತ್ಮಿಕ ಕುಟುಂಬ ಯೋಜನೆ ಅಳವಡಿಸಿಕೊಳ್ಳದೆ ಕೇವಲ ಕಾಮೋದ್ದೇಶದಿಂದಲೇ ಮಕ್ಕಳನ್ನು ಪಡೆದರೆ ಅಂತವರ ಮಕ್ಕಳನ್ನು ದ್ವಿಜ ಬಂಧುಗಳೆಂದು ಕರೆಯುತ್ತಾರೆ. ಈಗ ನೋಡಿ, ಎಲ್ಲ ದ್ವಿಜ ಬಂಧುಗಳೇ. ಈ ದ್ವಿಜ ಬಂಧುಗಳು ಖಂಡಿತವಾಗಿಯೂ ನಿಜವಾದ ದ್ವಿಜ ಕುಟುಂಬದ ಮಕ್ಕಳಷ್ಟು ಬುದ್ಧಿವಂತರಲ್ಲ. ದ್ವಿಜ ಬಂಧುಗಳನ್ನು ಸ್ವಭಾವದ ಅಲ್ಪಮತಿಗಳಾದ ಶೂದ್ರರು ಹಾಗೂ ಸ್ತ್ರೀ ವರ್ಗದಲ್ಲಿ ಸೇರಿಸಲಾಗಿದೆ. ಶೂದ್ರ ಹಾಗೂ ಸ್ತ್ರೀಯರ ಮದುವೆಯನ್ನು ಹೊರತುಪಡಿಸಿ ಯಾವ ಸಂಸ್ಕಾರವನ್ನು ಹೊಂದಬೇಕಾಗಿಲ್ಲ. ಸ್ತ್ರೀಯರು, ಶೂದ್ರರು ಹಾಗೂ ಉನ್ನತ ವರ್ಗದ ಅನರ್ಹ ಮಕ್ಕಳು ಅಲ್ಪ ಬುದ್ಧಿ ಉಳ್ಳವರಾಗಿರುತ್ತಾರೆ. ದಿವ್ಯ ವೇದಗಳ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಅಗತ್ಯ ಅರ್ಹತೆಗಳನ್ನು ಇವರಿಗಿರುವುದಿಲ್ಲ. ಅಂದ್ರೆ ಈ ವೇದಗಳ ಕಲಿಲಿಕ್ಕೆ ಅವರಿಗೆ ಇರಲಿಲ್ಲ.
ಸ್ತ್ರೀಯರಿಗೆ, ಶೂದ್ರರಿಗೆ, ಅವರಿಗೆಲ್ಲ ಇರಲಿಲ್ಲ. ಇಂಥವರಿಗಾಗಿ ಮಹಾಭಾರತವನ್ನು ಸಿದ್ಧಪಡಿಸಲಾಯಿತು. ಅದಕ್ಕೋಸ್ಕರ ವೇದವ್ಯಾಸ ಮಹಾಭಾರತ ಸಿದ್ಧ ಮಾಡಿದರು. ವೇದಗಳ ಉದ್ದೇಶವನ್ನು ಬೋಧಿಸುವುದೇ ಮಹಾಭಾರತದ ಉದ್ದೇಶ. ಆದರೆ ಇಂಡೈರೆಕ್ಟ್ ಆಗಿ ವೇದದ ಉದ್ದೇಶ ಉಂಟದು ಮಹಾಭಾರತ, ಆದರೆ ಅದು ಕಥೆಯ ರೀತಿಯಲ್ಲಿ ಉಂಟು. ಆದ್ದರಿಂದ ಮಹಾಭಾರತದಲ್ಲಿ ವೇದದ ಸಾರವಾದ ಭಗವದ್ಗೀತೆಯು ಸೇರಿದೆ. ಭಗವದ್ಗೀತೆ ಮಹಾಭಾರತದಲ್ಲಿ ಒಂದು ಪಾಠ. ಅಲ್ಪಮತಿಗಳು ತತ್ವಜ್ಞಾನಿಗಿಂತ ಹೆಚ್ಚಾಗಿ ಕಥೆಗಳಲ್ಲಿ ಆಸಕ್ತರಾಗಿರುತ್ತಾರೆ. ಅಲ್ಪಮತಿಗಳು ಅವರಿಗೆ ಎಂತಂದ್ರೆ ತತ್ವಜ್ಞಾನಕ್ಕಿಂತ ಕಥೆಗಳಲ್ಲಿ ಆಸಕ್ತರಾಗಿರುತ್ತಾರೆ. ಆದ್ದರಿಂದ ವೇದಗಳ ತತ್ವವು ಭಗವದ್ಗೀತೆಯ ರೂಪದಲ್ಲಿ ಭಗವಾನ್ ಶ್ರೀಕೃಷ್ಣನಿಂದ ಹೇಳಲ್ಪಟ್ಟಿದೆ. ಹಾಗಾಗಿ ವೇದ ತತ್ವ ಕೃಷ್ಣನಿಂದ ಹೇಳಲ್ಪಟ್ಟಿತು. ಆದ್ದರಿಂದ ಮಹಾಭಾರತ ವೇದ ಸಾರವಾದ ಭಗವದ್ಗೀತೆ ಸೇರಿ ಅಲ್ಪಮತಿಗಳು ತತ್ವಜ್ಞಾನ ಕಥೆಗಳನ್ನು ಆಸಕ್ತರು. ಆದ್ದರಿಂದ ವೇದಗಳ ತತ್ವ ಭಗವದ್ಗೀತೆ ರೂಪದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಲ್ಪಟ್ಟಿದೆ. ವೇದವ್ಯಾಸ ಮತ್ತು ಭಗವಾನ್ ಕೃಷ್ಣ ಇಬ್ಬರು ದಿವ್ಯನಲ್ಲಿ ಇರುವುದರಿಂದ ಈ ಯುಗದ ಪತಿತಾತ್ಮರಿಗೆ ಒಳ್ಳೆಯದು ಮಾಡುವಲ್ಲಿ ಅವರಿಬ್ಬರು ಸೇರಿದ್ದಾರೆ. ನೋಡಿ, ವೇದವ್ಯಾಸ ಶಕ್ತಾವೇಶದ ಅವತಾರ. ಹಾಗಾಗಿ ನಾವೆಲ್ಲ ಪತಿತಾತ್ಮರು, ನಾವೆಲ್ಲ ಮುಕ್ತಾತ್ಮರಲ್ಲ, ಪತಿತಾತ್ಮರು. ನಮಗೆ ಒಂದು ಒಳ್ಳೇದು ಮಾಡ್ಲಿಕ್ಕೋಸ್ಕರ ಈ ವೇದವ್ಯಾಸರ ಪ್ಲಾನ್. ಭಗವದ್ಗೀತೆಯು ಎಲ್ಲಾ ವೇದಜ್ಞಾನದ ಸಾರ. ಉಪನಿಷತ್ತುಗಳಿರುವಂತೆ ಇದು ಆಧ್ಯಾತ್ಮಿಕ ಮೌಲ್ಯಗಳ ಮೊದಲ ಗ್ರಂಥ. ನೋಡಿ, ಭಗವದ್ಗೀತೆಯು ಎಲ್ಲಾ ವೇದಜ್ಞಾನದ ಸಾರ, ಇದು ನಾವು ತಿಳ್ಬೇಕು. ಇದಕ್ಕೆ 15ನೇ ಅಧ್ಯಾಯದು 15ನೇ ಶ್ಲೋಕ. ಸರ್ವಸ್ಯ ಚ ಮೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಅಪೋನಾಂಶ ವೇದೇ ಸರ್ವೇರಹಮೇ ವೇದ ವೇದಾಂತ ವೇದ ವೇದ. ಉಪನಿಷತ್ತುಗಳಿರುವಂತೆ ಇದು ಆಧ್ಯಾತ್ಮಿಕ ಮೌಲ್ಯಗಳ ಮೊದಲ ಗ್ರಂಥ. ವೇದಾಂತ ತತ್ವಜ್ಞಾನ ಆಧ್ಯಾತ್ಮಿಕ ಸ್ನಾತಕರ ಅಧ್ಯಯನದ ವಿಷಯ. ಸ್ನಾತಕೋತ್ತರ ಆಧ್ಯಾತ್ಮಿಕ ವಿದ್ಯಾರ್ಥಿ ಹಾಗೂ ಆಧ್ಯಾತ್ಮಿಕ ಅಥವಾ ಭಕ್ತಿ ಸೇವೆ ಪ್ರವೇಶವಲ್ಲ. ನೋಡಿ, ಇದೆಂತ ಅಂದ್ರೆ ಇದು ಗ್ರಾಜುಯೇಷನ್ ಭಗವದ್ಗೀತಾ. ಹಾಗಾಗಿ ಈ ಭಗವದ್ಗೀತೆಯಿಂದ ನಮಗೆ ಭಕ್ತಿ ಸೇವೆಗೆ ನಾವು ಹೋಗಬಹುದು. ಇದು ಮಹಾವಿಜ್ಞಾನ. ಸ್ವತಃ ಭಗವಾನ್ ಶ್ರೀಕೃಷ್ಣನೇ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಉಪಾಧ್ಯಾಯನಾಗಿದ್ದಾನೆ. ಅಂದ್ರೆ ಚೈತನ್ಯ ಮಹಾಪ್ರಭು ಕೂಡ ಕೃಷ್ಣನ ರೂಪದಲ್ಲಿ ಬಂದಿದ್ದಾರೆ, ಅವರೇ ಇದನ್ನು ಕೊಟ್ಟಿದ್ದಾರೆ. ಆತನಿಂದ ಶಕ್ತಿ ಪಡೆದ ವ್ಯಕ್ತಿಗಳು ಬೇರೆಯವರು ಭಗವಂತನ ಪ್ರೀತಿಪೂರ್ವಕ ದಿವ್ಯ ಸೇವೆಯಲ್ಲಿ ತೊಡಗುವಂತೆ ಪ್ರೇರೇಪಿಸಬಲ್ಲರು. ಏಕೆಂದರೆ ಖಾಲಿ ಚೈತನ್ಯ ಮಹಾಪ್ರಭು ಮಾತ್ರ ಅಲ್ಲ, ಅವರ ಶಿಷ್ಯರೆಲ್ಲರೂ ಕೂಡ ಅಷ್ಟೇ ಶಕ್ತಿ ಪಡೆದಿದ್ದಾರೆ. ಎಸ್ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಿಗೆ ಜೈ. ನಾಮಾಚಾರ್ಯ